ಟೀಚರ್ಸು ಅವರೇ ಬಂದು ಮನವಿಯನ್ನು ಮಾಡಿ ನಾವು ಹಾಫ್ ಡೇ ಮಾಡಬೇಕಂತ ಇದ್ದಿ, ಇಲ್ಲ ಬೇಡ ಸರ್ ನಾವು ಫುಲ್ ಮುಗಿಸ್ಕೊಳ್ತೀವಿ, ಟೀಚಿಂಗು ತೊಂದರೆ ಇಲ್ಲ. ಅಸೋಸಿಯೇಷನ್ ಅವರು ಲೆಟರ್ ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗೆ ನಾನು ಹೇಳಿದೆ, ನಾನು ಡಿಸಿಷನ್ ತಗೊಳ್ಳೋದಕ್ಕಾಗಲ್ಲ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವು ಮನವಿ ಮಾಡಿ ನನ್ನ ಇಲಾಖೆಯಿಂದ ಕೆಲಸ ಮಾಡಿಸೋದಕ್ಕೆ ನಿಮ್ಮ ಜೊತೆಗೆ ಓಕೆ, ನೀವು ರೆಡಿ ಇದ್ದೀರಿ, ತೀರ್ಮಾನ ಸರ್ಕಾರದ ಮಟ್ಟದಲ್ಲಿ ಆಗಬೇಕು ಅಂದು ಅವರೇ ನಿನ್ನೆ ಮಧ್ಯಾಹ್ನ at 2:30 ಅವರಿಗೆ ನಾನು ಹೇಳಿ ಅವಕಾಶಗಳು ಮಾಡಿಕೊಟ್ಟೆ. ಐ ಥಿಂಕ್ ನೀವು ಇದನ್ನ ಡಾಕ್ಟರ್ ನಿನ್ನೆ ಸಿ ಎಂ ಅವ್ರ ಜೊತೆ ತಗೊಳ್ಳಿಲ್ಲ, ಹೋಗಿ ಅವ್ರು ಕೊಟ್ಟ ಮೇಲೆ ಅದ್ರ ಮೇಲೇ ಸಿ ಎಂ ಅವರು ಅವರ ಕೋರಿಕೆ ಮೇಲೆ ಇನ್ಸ್ಟೆಡ್ ಆಫ್ ಹಾಫ್ ಎ ಡೇ ಟಿಲ್ 18th ತಗೊಂಡು 9 days ವರ್ಕಿಂಗ್ ಡೇಸ್ ಕಳ್ಕೊಳ್ತೀವಿ ನಾವು. ಬಟ್ 240 days ನಮ್ಮ ಹತ್ರ ಇರೋದ್ರಿಂದ ಇನ್ನು 220 days RT Act ಅಲ್ಲಿ ನಾನು ಮೀರಕ್ಕಾಗಲ್ಲ, ಅದು ನಾನು ತಪ್ಪಾಗ್ಬಿಡುತ್ತೆ. 220 days ಇಸ್ ಮೈ ಕಂಪಲ್ಸರಿ. ಐ ಥಿಂಕ್ ನ್ಯಾಷನಲ್ RTI ನ್ಯಾಷನಲ್ ಇರೋದು 210 days ಆರ್ 212 days ಇರ್ಬೇಕು, ನಂಗೆ ಗೊತ್ತಿಲ್ಲ, ಒನ್ ಡೇ ಹೆಚ್ಚು ಕಮ್ಮಿ. ವಿ ಆರ್ ಮೋರ್. ಕರ್ನಾಟಕದ RTI ಇದರೊಳಗೆ ನಾವು 220 days ಮಿನಿಮಮ್ ನಾವು ಟೀಚಿಂಗ್ ಕೊಡಬೇಕಾಗುತ್ತೆ. ಅದಕ್ಕೆ ಸೊ ಟೀಚಿಂಗ್ ಎಲ್ಲ ಏನು ತೊಂದರೆ ಇಲ್ಲ, ಅದನ್ನೆಲ್ಲ ವರ್ಕೌಟ್ ಮಾಡಿ ಮಾನ್ಯ ಮುಖ್ಯಮಂತ್ರಿ ಕೊಟ್ಟ ಮೇಲೆ ಹಿ ಟುಕ್ ಎ ಡಿಸಿಷನ್ ಬಿಕಾಸ್ ಹಿ ಇಸ್ ದ ಹೆಡ್ ಫಾರ್ ದಿಸ್. ನಾನು ಬಟ್ ದಿಸ್ ಇಸ್ PUC ಅವ್ರನ್ನ ನಾವು ತಗೊಳ್ತಾ ಇಲ್ಲ ಬಿಕಾಸ್ ಅವರು ಸಿಎಂ ಹೇಳಿದಾರೆ. ಅದು ಈಗ ನೀವು ಇದು ಹೇಳಿದ್ರೆ 220 days ಅವೈಲೇಬಲ್ ಇದೆ ಅಂತ ಹೇಳಿ, ನಮಗೆ ಈಗ ರೈನ್ ಹಾಲಿಡೇಸ್ ಆಯ್ತು, ಸಿಕ್ಕಾಪಟ್ಟೆ ಮಳೆ ಆಯ್ತು ಈ ಭಾಗದಲ್ಲಿ, ಉತ್ತರ ಕೊಡ್ತೇನೆ. ಅಲ್ಲ ಈಗ ಫಸ್ಟ್ ಸೆಮಿಸ್ಟರ್ದು ಪೂರ್ತಿ ಆಗಿಲ್ಲ. ಈಗ ಇವ್ರದ್ದು ನಿಮ್ಮ ಈ ಸ್ಕೂಲ್ಸ್ ಸೆಮಿಸ್ಟರ್ ವೈಸ್ ಫಸ್ಟ್ ಸೆಮಿಸ್ಟರ್ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಎರಡು ಇದೆ. ಫಸ್ಟ್ ಟರ್ಮ್ ಸ್ವಲ್ಪ ಉಳಿದಿದೆ ಅಂತ ಟೀಚರ್ಸ್ ಹೇಳಿದ್ರು. ಆದ್ರೆ ಈಗ ಹೇಗೆ ಬೇಕೋ, ಈಗ ರೈನ್ ಹಾಲಿಡೇಸ್ ಆಗಿದೆ, ಈಗ ನಮ್ಗೆ ಉಳಿದಿರೋದು ಈಗ ನೀವು ಡಿಸೆಂಬರ್ದಲ್ಲಿ ಸ್ಟಾರ್ಟ್, ಈಗ ಡಿಸೆಂಬರ್ದಲ್ಲಿ ಎಕ್ಸಾಮ್ ಅದೆಲ್ಲ 42 days ನಾವೇನು ಟಾರ್ಗೆಟ್ ಮಾಡಿ ನಮ್ಮ ಇತಿಮಿತಿಯಲ್ಲಿದೆ, ಅದರಲ್ಲಿ 9 ದಿವಸ ನಾನು ಕಳ್ಕೊಳ್ತಾ ಇರೋದು. ಸೊ ನೀವೇನು ವರಿ ಮಾಡಕ್ಕೆ ಹೋಗ್ಬೇಡಿ. ಆಮೇಲೆ ಸೆಮಿಸ್ಟರ್ ಅಲ್ಲ, ದಯವಿಟ್ಟು ಅದು ತಪ್ಪು ಬಾರಿ 2 terms ಅಲ್ಲ. ಏನಾಗಿದೆ, ಬುಕ್ಸ್ನ ಲೈಟ್ ಮಾಡೋದಕ್ಕೆ ಐ ಡಿವೈಡೆಡ್ ದ ಬುಕ್ ಪಾರ್ಟ್ 1 ಪಾರ್ಟ್ 2. ದಟ್ ಡಸಂಟ್ ಮೀನ್ ದಟ್ ನಿಮಗೆ ಫಸ್ಟ್ ಸೆಮಿಸ್ಟರಿಗೆ ಈ ಬುಕ್ಕು ಸೆಕೆಂಡ್ ಸೆಮಿಸ್ಟರಿಗೆಲ್ಲ, ಫಸ್ಟ್ ಸೆಮಿಸ್ಟರ್ ಬುಕ್ನ ಸೆಕೆಂಡಿಗೂ ತೊಗೊಂಡು ಹೋಗ್ತಾ ಇರ್ತಾರೆ. ನಾನು ಬ್ಯಾಗು ಲೈಟ್ ಮಾಡಬೇಕಂತ ಹೇಳಿ ಟೆಕ್ಸ್ಟ್ ಬುಕ್ನ ಡಿವೈಡ್ ಮಾಡಿದ್ದ ಇರ್ತಕ್ಕಂಥದ್ದು. ಸೊ ಯಾವುದೇ ಟೀಚರ್ ಕೂಡ ಈ ಥರ ಕೊಡಬಾರ್ದು ಅಂತ ಹೇಳಿ ಟೀಚರ್ಸ್ ಅಸೋಸಿಯೇಷನಿಂದಲೇ ನಾನು ಕಮಿಟ್ಮೆಂಟ್ ತಗೊಂಡು ನಾನು ಮೂವ್ ಮಾಡಿದ್ದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮೊನ್ನೆ ನನಗದು ಬಂದಿರಲಿಲ್ಲ, ಯಾರಿಗೆ ಶಿಕ್ಷಕರಿಂದ ಬಂದಿರಲಿಲ್ಲ. ಶಿಕ್ಷಕರಿಗೆ ಆಪ್ಷನ್ ನಾವು ಕೊಟ್ಟಾಗ A and B, one is half a day and one is holiday. ಅವರು ದೇ ಆಪ್ಟೆಡ್ ಹಾಲಿಡೇ ಬಿಕಾಸ್ ಕೆಲವರು ಈ ಸರ್ಕಾರಕ್ಕೆ ಸಹಕಾರ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಒಂದೇ ದಿವಸದೊಳಗೆ 60 ಜನರು 70 ಜನರಿಗೆ ಹೋಗಿ ಸಮೀಕ್ಷೆನೆ ಮಾಡಿದ್ದಾರೆ. ಇಲ್ಲಿ ಗೊಂದಲ ಯಾಕಿದೆ ಅಂತ ಹೇಳಿ ಇನ್ನೊಂದು ದಿವಸ ಬೇಕಾದ್ರೆ ಪೊಲಿಟಿಕಲ್ ಆಗಿ ನಾವು ಪಬ್ಲಿಕಲ್ಲಿ ಸ್ಪೀಚ್ ಮಾಡ್ತೀವಿ, ಬೇಡ ಅದು. ಯಾಕಂದರೆ ಈ ಟೈಮಲ್ಲಿ ನಾವು ಮಾತಾಡ್ಬಿಟ್ರೆ ಬೇರೆ ಬೇರೆ ರೀತಿಯಲ್ಲಿ ಉತ್ತರ ಕೊಡ್ಕೊಂಡು ಜನರಿಗೆ ಗೊಂದಲ ಕೊಡೋದಕ್ಕೆ ಹೋಗೋದಿಲ್ಲ. ಆ್ಯಸ್ ಫಾರ್ as ಟೀಚಿಂಗ್ ಇಸ್ ಕನ್ಸರ್ನ್, ಟೇಕ್ ಗ್ಯಾರಂಟಿ ಆಸ್ ಅ ಶಿಕ್ಷಣ ಸಚಿವನಾಗಿ ಯಾವುದೇ ಥರದ ತೊಂದರೆ ಶಿಕ್ಷಣಕ್ಕೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದ್ರಲ್ಲಿ ಯಾವುದೇ ಥರದ ತೊಂದರೆ 100ಕ್ಕೆ 100 ಇರೋದಿಲ್ಲ. ಅದನ್ನ ಬೆಂಗಳೂರಲ್ಲಿ ಇನ್ನೂ ಆಗಿದೆ, ಯಾಕಂದ್ರೆ 36 ಲಕ್ಷ ಅದ್ರಲ್ಲಿ ಆಗಿರೋದು ಖಾಲಿ 4 ಲಕ್ಷ, ಅಂದ್ರೆ ಒಂದು ದಿನಕ್ಕೆ 2.5 ಲಕ್ಷ ಮಾತ್ರ ಮಾಡಕ್ಕಾಗ್ತಾ ಇದೆ. ಆಗಿರ್ಬೇಕಾದ್ರೆ ಈಗ ನೀವು 10 ದಿನದಲ್ಲಿ ಜವಾರ್ ಮಾಡ್ತೀವಿ ಅಂತ ಹೇಳಿ ನಿನ್ನೆ ಅವ್ರ ಮೇಲೆ ಆಕ್ಷನ್ ತಗೋಬೇಕಂದ್ರೆ ಬ್ಯಾಂಗ್ಳೂರಾಗ್ಲಿ ಬೇರೆ ಕಡೆ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ತಮ್ಮ ಮಾಹಿತಿಗೆ ದೇ ಸ್ಟಾರ್ಟೆಡ್ ಓನ್ಲಿ ಆನ್ 3rd, ಇಫ್ ಯು ಡೋಂಟ್ ಮೈಂಡ್, 4th. ದೇ ಸ್ಟಾರ್ಟೆಡ್ ಆನ್ 4th. ದೇ ಡಿಡ್ಂಟ್ ಸ್ಟಾರ್ಟ್ ಆನ್ 22nd. 22nd ಇಂದ 25th ವರೆಗೂ ಅಚೀವ್ಮೆಂಟ್ ವಾಸ್ ಓನ್ಲಿ ಆವ್ರೇಜ್ ಅಂಡರ್ 2%. ಇಡೀ ಸ್ಟೇಟಲ್ಲಿ ನಾ ಹೇಳೋದು, ಕೆಲವು 0 ಇನ್ಕ್ಲೂಡಿಂಗ್ ಶಿವಮೊಗ್ಗ ಆಲ್ಸೋ, ಬರೀ 2% ಬಿಕಾಸ್ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು. ಟೆಕ್ನಿಕಲ್ ಪ್ರಾಬ್ಲಮ್ ಟೀಚರ್ಸ್ ಇಂದ ಅಲ್ಲ, ಆ್ಯಪ್ ಪ್ರಾಬ್ಲಮ್ಮು, ಕೆಲವು ಕಮ್ಯುನಿಕೇಷನ್ ಪ್ರಾಬ್ಲಮ್ಮು ಎಲ್ಲದೂ ಕೂಡ. ಈ ಕಡೆ ಭಾಗದಲ್ಲಿ ಒಂದು ಮೇನ್ ಪ್ರಾಬ್ಲಮ್ ಏನು ಅಂದರೆ, ತಮ್ಮಲ್ಲಿ ಗಮನಕ್ಕೆ ನಾನು ಹೇಳಬೇಕಾಗ್ತದೆ, ಟೀಚರ್ಸು ಗೌರ್ಮೆಂಟ್ ಟೀಚರ್ಸು ಸ್ವಲ್ಪ ಕಮ್ಮಿನೇ. ಯಾಕಂದರೆ ಇಲ್ಲಿ ಪ್ರೈವೇಟ್ ಎಜುಕೇಷನ್ ಸಿಸ್ಟಮ್ಸ್ ಕೂಡ ಫ್ರಂಟ್ ಲೈನಲ್ಲಿ ಇರೋದ್ರಿಂದ ನಮಗೆ ಟೀಚರ್ಸ್ ಕೊಡ್ತಾ ಇತ್ತು. ಆಮೇಲೆ ಹೈಸ್ಕೂಲ್ ಟೀಚರ್ಸ್ ತಗೊಂಡ್ವಿ, ಅದಾದಮೇಲೆ ಬೇರೆ ಬೇರೆ ಆಫೀಸರ್ಸ್ನು ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಸೊ ನೀವು 3-4 ಡಿಪಾರ್ಟ್ಮೆಂಟ್ ಮಿಕ್ಸ್ ಆದ ತಕ್ಷಣ ಸ್ವಲ್ಪ ಕೋರ್ಡಿನೇಷನ್ಗೆ ಸ್ವಲ್ಪ ಹೊರತಾ ಬೀಳೋದು. ಯಾಕೆಂದರೆ ಟೀಚರ್ಸ್ ಆರ್ ಎಕ್ಸ್ಪರ್ಟ್ಸ್, ಇದನ್ನೆಲ್ಲ ಮಾಡೋದಕ್ಕೆ ಭಾಳ ಎಕ್ಸ್ಪರ್ಟ್ಸ್.
ಸೊ ಈಗ ಅದನ್ನ ಕ್ಲೀನಾಗಿ ಒಳ್ಳೆ ರೀತಿಯಲ್ಲಿ ಇದೆಲ್ಲರೂ ಕೂಡ ಡಿ ಸಿ ಅವರು ಅವರೆಲ್ಲ ಸಪ್ರೇಟ್ ಆಗಿ ಡಿ ಸಿ ಅವರ ಜೊತೆಗೆ ಸಿ ಎಂ ಅವರು ಕೂಡ ಮಾತಾಡಿ ಅವ್ರ ಜೊತೆಗೆ ಮಾತಾಡಿ ಮಾಡಿರೋದು. ಸೊ ಬ್ಯಾಂಗ್ಳೂರ್ ಇಸ್ ಓನ್ಲಿ ಆನ್ ಫೋರ್ತ್ ಮಾತ್ರ. ನಿನ್ನೆ ಮಾನ್ಯ ಉಪಮುಖ್ಯಮಂತ್ರಿ ಕೂಡ ಬಿ ಸಿ ಅಲ್ಲಿ ಇದ್ರು, ಅವರು ಕೂಡ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಒಂದು ವೇಳೆ ಇದು 18ರ ಒಳಗೆ ಮುಗಿಯದೇ ಇದ್ರೆ ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ. ಐ ಡೋಂಟ್ ಥಿಂಕ್ ದೇ ವಿಲ್ ಎಕ್ಸ್ಟೆಂಡ್. ಆಮೇಲೆ ಅದಕ್ಕೆ ನಾನು ಅಂತ ಹೇಳಿದ್ದೀನಿ, ಇನ್ಮೇಲೆ ನಮ್ಮ ಟೀಚರ್ಸ್ನ ನಾವು ಕೊಡೋದಕ್ಕಾಗೋದಿಲ್ಲ. ಬಟ್ ದೇ ಕ್ಯಾನ್ ಹ್ಯಾವ್ ಆನ್ಲೈನ್ ಆ್ಯಪ್ಸ್, ಆನ್ಲೈನ್ ಸಿಸ್ಟಮ್. ಹಳ್ಳಿ ಕಡೆಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ವಿಲೇಜ್ ಅಕೌಂಟೆಂಟು ಮತ್ತು ಪಿ ಡಿ ಒಸ್ ಇವರೆಲ್ಲ ಇರ್ತಾರೆ. ಟಾರ್ಗೆಟೆಡ್ ಯಾರು ಇರಲ್ಲ ಅಂತ ಕ್ಲೀನಾಗಿ ಕಣ್ಣಿಗೆ ಕಾಣಿಸುತ್ತೆ. ಯಾಕೆಂದರೆ ಒಬ್ಬೊಬ್ರಿಗೆ 150 ಕೊಟ್ಟಿರೋದ್ರಿಂದ ಒಂದು 5-10 ಒಂದು 2-3 ಇಂಥವ್ರು ಇರ್ತಾರೆ. ಅದನ್ನ ಈಸಿಯಾಗಿ ಅವರೇ ಮಾಡ್ಬೋದು. ಆನ್ಲೈನಲ್ಲಿ ಮಾಡ್ಕೊಳ್ಳೋಕೆ ಅವಕಾಶ ಇದೆ, ಮಾಡಿಸ್ಬೋದು. ಆನ್ಲೈನು ಬೆಂಗಳೂರಲ್ಲಿ ಸ್ವಲ್ಪ ಫೋರ್ಸ್ ಪಬ್ಲಿಸಿಟಿನ ಕೊಟ್ಟು ಮಾಡಿ ಅಂತ ಮುಖ್ಯಮಂತ್ರಿಗಳಿದ್ರು. ಉಪಮುಖ್ಯಮಂತ್ರಿಗಳು ಅವರೇ ಇನ್ಚಾರ್ಜ್ ಇರೋದ್ರಿಂದ ನಾನೇ ಸ್ವಲ್ಪ ಮೇನ್ ಆಗಿ ಫ್ರಂಟ್ ಲೈನ್ ನೋಡಿ ಮಾಡ್ತೀನಿ. ವಾಲಂಟಿಯರ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ನಾನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಬ್ಯಾಂಗ್ಳೂರಲ್ಲಿ ದೇರ್ ಇಸ್ ಸಮಸ್ಯೆ ಬಿಕಾಸ್ ಮೋಸ್ಟ್ ಆಫ್ ದೆಮ್ ಆರ್ ನಾಟ್ ಹಿಯರ್. ತಮಗೆ ಗೊತ್ತಿದೆ, ಕೆಲಸ ಇರೋದಿಲ್ಲ. ಅವ್ರ ಪ್ರಾಪರ್ಟಿ ತೊಗೊಂಡಿರ್ತಾರೆ, ಹೊರಗಡೆ ಆರ್ ನಂಬರ್ ಇರುತ್ತೆ, ಎಲ್ಲ ಇರುತ್ತೆ. ಅಬ್ರಾಡಲ್ಲಿ ಇರ್ತಾರೆ, ಕಮ್ಯುನಿಕೇಷನ್ನೇ ಫುಲ್ ಕಟ್ ಆಫ್ ಆಗ್ತಿರ್ತಾರೆ. ಅವಾಗ ತಗೊಳ್ಳೋದಕ್ಕೆ ಕಷ್ಟ. ಸೇಮ್ ಥಿಂಗ್ ಇನ್ ಬ್ಯಾಂಗ್ಳೂರ್ ಆಲ್ಸೋ. ಅದೇ ಗ್ರಾಮೀಣ ಭಾಗದಲ್ಲಿ ಹಂಗಲ್ಲ. ಯಾರೋ ಒಬ್ರು ಅವ್ರ ಮನೇಲಿ ಯಾರೋ ಒಬ್ರು ಇರ್ತಾರೆ,